ಪ್ರತಿದಿನ ಬೆಳಗ್ಗೆ ಶಾಲೆಯಲ್ಲಿ ರಾಷ್ಟ್ರಗೀತೆ ಹಾಡಿದ ನಂತರ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪೂರ್ವ ಪೀಠಿಕೆ ಹಾಡಿಸುವುದು ಕಡ್ಡಾಯವಾಗಿದ್ದು, ದೈಹಿಕ ಶಿಕ್ಷಕರು ಇದನ್ನು ಶಿಸ್ತುಬದ್ಧವಾಗಿ ಪಾಲಿಸಬೇಕು ಎಂದು ಸರ್ಕಾರ ಸೂಚನೆ ನೀಡಿದರೂ ಮಾಡಿಲ್ಲ ಎಂದು ದೂರಿದ್ದಾರೆ. ಸರಗೂರು ತಾಲೂಕಿನ ಮಣಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಣಗನಹಳ್ಳಿ ಜೆಎಸ್ಎಸ್ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ 2 ದಿನ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಸಂವಿಧಾನ ಪೀಠಿಕೆ ಓದಿಸಿರುವುದಿಲ್ಲ. ಸೋಮವಾರದಂದು ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ. ಕರ್ನಾಟಕ ಭೀಮಸೇನೆ ಜಿಲ್ಲಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಲಂಕೆ ಶಿವರಾಜ್ ಮಾತನಾಡಿ, ಸಂವಿಧಾನ ಪೀಠಿಕೆಯನ್ನ ಮಕ್ಕಳಿಗೆ ಓದಿಸುವುದಿಲ್ಲ. ನಮ್ಮ ಗಮನಕ್ಕೆ ಬಂದ ಕೂಡಲೇ ಹೋಗಿ ವಿಚಾರಣೆ ಮಾಡಿದಾಗ ಶಾಲೆಯ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡರು. ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹೇಳಿದ ಬಳಿಕ ಸರ್ವಜನಾಂಗದ ಹಿತವನ್ನೇ ಬಯಸುವ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭಾರತ ಸಂವಿಧಾನದ ಪೀಠಿಕೆಯನ್ನ ಮಕ್ಕಳು ಹಾಡುವಂತೆ ಅಥವಾ ಓದುವಂತೆ ಪ್ರೇರೇಪಣೆ ಮಾಡಬೇಕು. ಇದು ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರ ಜವಾಬ್ದಾರಿಯಾಗಿದೆ ಎಂದು ಆಗ್ರಹಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರು ತಪ್ಪನ್ನ ಒಪ್ಪಿಕೊಂಡು ಇನ್ನು ಮುಂದೆ ಪ್ರತಿದಿನ ಸಂವಿಧಾನ ಪೀಠಿಕೆ ಒದಗಿಸುವುದಾಗಿ ಹೇಳಿದರು. ಕರ್ನಾಟಕ ಭೀಮ್ ಸೇನೆ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಲಂಕೆ ಶಿವರಾಜ್, ಪದಾಧಿಕಾರಿಗಳಾದ ಪ್ರಸನ್ನಕುಮಾರ್, ಮಹಾದೇವಸ್ವಾಮಿ, ಮಧು, ಚಂದ್ರಯ್ಯ ಯಜಮಾನರು, ಉಮೇಶ್ ಯಜಮಾನರು, ರಂಗಸ್ವಾಮಿ, ರಾಜು, ಚಂದು, ರಂಗದಚ್ಚು, ದಯಾನಂದ್, ದೇವರಾಜ್ ಹಾಗೂ ಇತರರು ಹಾಜರಿದ್ದರು. ವರದಿ ಹಾದನೂರು ಚಂದ್ರ. ನಮಗೆ ಯಾರಿಂದಲೂ ನಮ್ಮ ವಿದ್ಯಾರ್ಥಿಗಳು ಕೂಡ ನನಗೆ ಆದೇಶ ಇರಲಿ ಹೇಳಿಸ್ಬೇಕು. ಅದರಿಂದ ಏನು ನಮಗೇನು ಜನಗಳ ಮನವೊಲಿಸಿ ಸಂವಿಧಾನ ಪೀಠೋತ್ಸವಕ್ಕೆ ನಾವು ಪಾಠ ಮಾಡ್ತಾ ಇರೋದು ಸಂವಿಧಾನ ವ್ಯವಸ್ಥೆಗಿಲ್ಲ ಅನ್ನೋ ಮಾತಿಲ್ಲ. ಅದ್ರ ಬಗ್ಗೆ ನೀವೇನು ಯಾರು ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಹೇಳಿಸ್ತೀವಿ. ಸರಿ, ನಾವು ನಮ್ಮಿಂದ ಈಗ ನೀವು ಯಾವುದೇ ರಾಷ್ಟ್ರೀಯ ಹಬ್ಬ ಆಗಲಿ ನಾವು ಅಂಬೇಡ್ಕರ್ ಗಾಂಧೀಜಿಗೆ ಆ ಮಕ್ಕಳಾಗಲಿ ಈ ಮಕ್ಕಳು ನನಗಾಗಿರಲಿ 15 ವರ್ಷ ಆಗಿದೆ. ಬೇಕಾದಷ್ಟು ಜನ ಸ್ಟೂಡೆಂಟ್ ಇದ್ದಾರೆ, ಕೇಳಿ ಅರ್ಥ ಆಯ್ತಾ. ಆ ಥರ ಏನಾದ್ರು ಹೇಳಿ ಈಗ ಹೇಳಿಸ್ಬೇಕು ಖಂಡಿತ. ಅದ್ರ ಬಗ್ಗೆ ಬಂದು ಮಾತಾಡೋದು ಎಚ್ಚರಿಕೆ ಅನ್ನೋದೇನು ಬೇಡ ಸರ್. ಹೇಳ್ತಾ ಇಲ್ವಾ, ನಾನು ಹೇಳ್ತಾ ಇರೋದು ನಾವು ಹಿಂಗ ತಪ್ಪು ಮಾಡಿದೀವೋ ಬಿಟ್ಟಿದೀವೋ ಅವತ್ತೊಂದಿನ ಆದೇಶ ಇತ್ತು ಮಾಡ್ದೋ. ನಮ್ಗೆ ಇಲ್ಲಿ ಏನ್ ರೂಲ್ಸ್ ಇರುತ್ತೆ ಇನ್ನು ಕಂಟಿನ್ಯೂ ಆಗಿ ನಾವು ಮಾಡ್ತೀವಿ. ಇನ್ನು ಮುಂದೆ ಈಗ ಆದೇಶ ಏನಲ್ವಾ, ನೀವು ನಮ್ಮ ಸ್ಥಳೀಯರು ಇಲ್ಲಿ ನಮ್ಮ ಸ್ಟೂಡೆಂಟು ಇದ್ದಾರೆ, ಹೇಳ್ಸ್ಬೇಕು ಅಂದಮೇಲೆ ಬುಟ್ಟಾಕಿ ಹೇಳ್ಸ್ತೀನಿ. ಬೇಡ, ಬೇಕಾಗೇ ಇಲ್ಲ. ಈಗ ನಾನು ಹೇಳ್ತಾ ಇಲ್ಲ, ಬೇಕಾಗಿಲ್ಲ ಇನ್ನು ಇದನ್ನು ಬೇಡ. ಬೇರೆ ದಿನಗಳಲ್ಲಿ ಸರ್ಕಾರದಲ್ಲಿ ಸಂವಿಧಾನ ಪೀಠ ಹೋಗ್ಬೇಕು ಅನ್ನೋ ಆದೇಶ ಯಾವತ್ತಿತ್ತು, ಒಟ್ಟು ಎಲ್ಲ ಓದಿಸಿದ್ವಿ. ಓದಿಸಿಲ್ಲ, ಇದೇ ಒಪ್ಕೋತೀನಿ, ಇರೋದೇ ಹೇಳ್ಬಿಡ್ತೀನಿ ನಾನು ನೇರವಾಗಿ. ಯಾವತ್ತೂ ನಾವು ಓದಿಸ್ತೀವಿ. ಯಾಕೆಂದ್ರೆ ನಮ್ಗೆ ಆದೇಶ ಇರಲಿಲ್ಲ, ಹಂಗಾಗಿ ಓದಿಸಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಓದ್ಸನ್ ಬಿಡಿ. ಈಗ ನಾಳೆಯಿಂದ ಅದಕ್ಕೆ ಆಗ್ತದೆ, ತಲೆನೇ ಕೆಡ್ಸ್ಕೊಬೇಡಿ. ಹುಡುಗರು ಹೆಂಗೂ ಹೊಡೆದವೆ. ಏನು 2 ನಿಮಿಷ ಸಂವಿಧಾನ ಪೀಠ ಓದಿಸ್ಬಿಟ್ರೆ ನನ್ನ ಗಂಟೆ ಏನೋದು ಅದು ಸಂವಿಧಾನದಲ್ಲಿ ಇರೋದು ಎಲ್ಲ ಮಕ್ಕಳಿಗೆ ಅದು ಮನವರಿಕೆ ಆಗುತ್ತೆ, ಹೇಳ್ಕೊಡ್ತೀವಿ. ಅರ್ಥ ಆಯ್ತಾ. ಈಗ ನೀವು ಇಲ್ಲ ಅಂದ್ರೆ ನಾನೆಲ್ಲ ಬಿದ್ದು ಫೋಟೋನ ನೀವು ಯಾರು ನನಗೆ ಬಂದು ಏನು ಹೇಳಿಲ್ಲ. ಸಂವಿಧಾನ ಪೀಠ ಫೋಟೋ ಹಾಕಿ ಅಂತ ನಾನು ₹400 ಕೊಟ್ಟು ಸಂವಿಧಾನ ಪೀಠ ಫೋಟೋನ ರೆಡಿ ಮಾಡಿಸ್ಕೊಂಡು ಹಾಕ್ತೀನಿ. ಯಾರು ಹೇಳಿದ್ರು ನನಗೆ? ಅಲ್ಲ ಸರ್, ಫೋಟೋದಲ್ಲಿ ಇರೋದಲ್ಲ. ಪ್ರತಿಯೊಬ್ಬರು ಮಕ್ಕಳು ತಾವು ಸಂವಿಧಾನ ಪೀಠದ ಕಾಪಿ ಕೊಟ್ಟಿದ್ವಿ ನಾವು, ಇಲ್ಲೇ ಜೆರಾಕ್ಸ್ ಮಾಡಿಸ್ತೀವಿ. ಅಂದರೆ ಡೈಲಿ ಓದಬೇಕು, ಡೈಲಿ ಓದಿಸೋದ್ರ ಬಗ್ಗೆ ನಮಗೆ ಮಾಹಿತಿ ಇರ್ತದೆ. ಹಂಗಾಗಿ ನಾನು ಓದಿಸ್ತೀನಿ. ನೀವು ಮುಂದಕ್ಕೆ ಓದಿಸ್ತೀನಿ. ತಲೆಗೆ ಅದ್ರ ಬಗ್ಗೆ ಏನು ಇದು ಮಾಡ್ಕೊಳ್ಳೋದು ಸರಿನಾ?